2021ನೇ ಸಾಲಿನ ಪ್ರತಿಷ್ಠಿತ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ರಂಗ ಪ್ರಶಸ್ತಿಗೆ ತುಳು ರಂಗಭೂಮಿಯ ಖ್ಯಾತ ಕಲಾವಿದೆ ಶಕ್ತಿನಗರದ ಸರೋಜಿನಿ ಶೆಟ್ಟಿ ಹಾಗೂ ತುಳು ರಂಗಭೂಮಿ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಾ ಇರುವ ಕಾರ್ಕಳ ತಾಲೂಕಿನ ಚಂದ್ರಹಾಸ್ ಸುವರ್ಣ ಅವರಿಗೆ ಯುವ ರಂಗ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರೋಜಿನಿ ಅವರು ಶ್ರೀ ಗಣೇಶ ನಾಟಕ ಸಭಾ ಚಾಪರ್ಕ ಕಲಾವಿದರು ಮತ್ತು ಶ್ರೀ ಲಲಿತ ಕಲಾವಿದರು ಮಂಗಳೂರು ಸೇರಿದಂತೆ ವಿವಿಧ ನಾಟಕ ತಂಡಗಳಲ್ಲಿ ನಡೆಸಿದ್ದಾರೆ. ವೀರರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಕಟೀಲು ದಪ್ಪೆ ಉಳ್ಳಾಲ್ದಿ, ಬಂಗಾರ ಬಾಳೆ, ಬಯ್ಯ ಮಲ್ಲಿಗೆ ಮುಂತಾದ ಸುಮಾರು 2,500 ನಾಟಕಗಳಲ್ಲಿ ನಡೆಸಿದ್ದಾರೆ. ತುಳುನಾಡ ಸಿರಿ, ಬಂಗಾರ ಪಟ್ಲೇರ್, ಸಂಗಮ ಹೀಗೆ 14ಕ್ಕೂ ಹೆಚ್ಚು ತುಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಾಕ್ಷಿ, ಬೊಲ್ಲಿದೋಟ ಮತ್ತು ದಾರದ ಸೀರೆ, ಬರೌಡ್ ಬಂದಸಾಲೆ ಮತ್ತು ಈರುಳು ಮುಂತಾದ ಟಿವಿ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ ಅವರು ಕಿರುತೆರೆಯಲ್ಲಿ ನಟಿಸುವ ಮೂಲಕ ಮನೆ ಮಾತಾಕಿದ್ರು. ಇನ್ನು ಚಂದ್ರಹಾಸ್ ಸುವರ್ಣ ಅವರು ಕಳೆದ 41 ವರ್ಷಗಳಿಂದ ಕಾರ್ಕಳ ಕಲಾರಂಗ ಬಳಗದ ಮೂಲಕ ತುಳು ರಂಗಭೂಮಿ ಕ್ಷೇತ್ರಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. 5 ವರ್ಷಗಳಿಗೊಮ್ಮೆ ನಾಟಕ ಸ್ಪರ್ಧೆಗಳನ್ನ ಮತ್ತು 10 ದಿನಗಳ ನಾಟಕೋತ್ಸವವನ್ನು ಆಯೋಜಿಸ್ತಾ ಇದ್ದಾರೆ. ನಾಟಕ ತಂಡಗಳ ಮೂಲಕ ವಿವಿಧ ವೇದಿಕೆಗಳಲ್ಲಿ ನಾಟಕಗಳನ್ನು ಆಯೋಜಿಸುತ್ತಾ ಬಂದವರಾಗಿದ್ದಾರೆ.